ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಮಹಾರಾಷ್ಟ್ರ ವಿಧಾನಸಭೆಯು ಒಕ್ಕೊರಲಿನಿಂದ ತೀರ್ಮಾನ ತೆಗೆದುಕೊಂಡಿತ್ತು. ಮಹಾರಾಷ್ಟ್ರ ವಿಧಾನಸಭಾ ಅಧಿವೇಶನ ನಡೆದಿದೆ. ಇತ್ತೀಚಿನ ವರ್ಷಗಳ ರಾಜಕೀಯದಂತೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಅಲ್ಲಿ ನಡೆದಿದೆ. ಆದರೆ ಇಂದು ಒಂದು ವಿಷಯದಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡರು. ಅದು ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆಯವರಿಗೆ ಭಾರತ ರತ್ನ ನೀಡಬೇಕು ಎಂಬ ಏಕಭಾವದ ತೀರ್ಮಾನ. ಶಾಸಕರು ಕ್ರಾಂತಿ ಸೂರ್ಯ ಹಾಗೂ ಕ್ರಾಂತಿ ಜ್ಯೋತಿ ಎಂದು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರ ಮತ್ತೆ ಮತ್ತೆ ಕರೆದು ವಿಧಾನಸಭೆಯನ್ನ ಕ್ರಾಂತಿಯ ಬೆಳಕಿನಿಂದ ತುಂಬಿದ್ರು. ಮಂತ್ರಿ ಜಯಕುಮಾರ್ ರಾವಲ್ ಅವರು ಕೇಂದ್ರಕ್ಕೆ ಒತ್ತಾಯದ ಶಿಫಾರಸು ಮಾಡುವಂತೆ ಈ ಬಗೆಗೆ ಠರಾವು ಮಂಡಿಸಿದ್ರು. ಛಗನ್ ಭುಜಬಲ್ ಅವರು ಅದನ್ನ ಅನುಮೋದಿಸಿದ್ರು. ಕೂಡಲೇ ಇಡೀ ವಿಧಾನಸಭೆ ಅದನ್ನ ಮೇಜುಕೂಟಿ ಸ್ವಾಗತಿಸಿತ್ತು ಹಾಗೂ ಒಂದೇ ಕಂಠದಿಂದ ಠರಾವು ಪಾಸ್ ಮಾಡಿತ್ತು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.